ಇನ್ನು ಉಡುಪಿ ಜಿಲ್ಲೆಯಲ್ಲೂ ಕೊರೋನಾ ಪೀಡಿತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡಿದ್ದು ನಿನ್ನೆ ಒಂದೇ ದಿನ 135 ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯಲ್ಲಿ ನಿನ್ನೆಯ ಕೊರೋನಾ ಪಾಸಿಟಿವಿಟಿ ದರ 10.80 ಇದ್ದು ತಾಂತ್ರಿಕ ಕಾರಣಗಳಿಂದ ಪಾಸಿಟಿವಿಟಿ ರೇಟ್ ಹೆಚ್ಚಳವಾಗಿದೆ. ಹೋಮ್ ಐಸೋಲೇಷನ್ನಿಂದ ಕೊರೋನಾ ಪ್ರಕರಣ ಹೆಚ್ಚಳವಾಗುತ್ತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಮಹಾರಾಷ್ಟ್ರ ಹಾಗೂ ಕೇರಳ ಜೊತೆಗಿನ ಸಂಪರ್ಕವು ಕೂಡ ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ 10 ಚೆಕ್ ಪೋಸ್ಟ್ಗಳ ನಿರ್ಮಾಣ ಮಾಡಲಾಗಿದ್ದು ಮಂಗಳೂರು ಮತ್ತು ಉತ್ತರ ಕನ್ನಡದಿಂದ ಬರುವವರ ಮೇಲೂ ನಿಗಾ ಇಡಲಾಗಿದೆ ಎಂದು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದೆ. ನಮ್ಮ ಜಿಲ್ಲೆಯಾದ್ಯಂತ 10 ಚೆಕ್ ಪೋಸ್ಟ್ಗಳನ್ನು ನಾವು ಸ್ಥಾಪನೆ ಮಾಡಿದ್ರಿ. ಇದು ಮುಂಚೆಯಿಂದ ನಡ್ಕೊಂಡು ಬರ್ತಾ ಇದೆ. ಸೊ ರಾಜ್ಯಗಳಿಂದ ಏನು ಬರ್ತಾ ಇದೆ ಅಲ್ಲಿಂದ ನಾವು ಸ್ಕ್ರೀನಿಂಗ್ ಮಾಡ್ತಾಯಿದ್ದೀವಿ. ನಾವು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು 3 ತಂಡ ಈ 10 ಚೆಕ್ ಪೋಸ್ಟ್ನಲ್ಲಿದೆ. ಹೊರ ರಾಜ್ಯಗಳಿಂದ ಬರ್ತಂಥ ವೆಹಿಕಲ್ಸ್ಗಳು ಮತ್ತು ವ್ಯಕ್ತಿಗಳದ್ದು ನಾವು ಸ್ಕ್ರೀನಿಂಗ್ ಮಾಡ್ತಾಯಿದ್ವಿ ರಿಗಾರ್ಡಿಂಗ್ RT-PCR ಮತ್ತು ವ್ಯಾಕ್ಸಿನೇಷನ್ ಆಗಿರೋದ್ರ ಬಗ್ಗೆ ನಾವು. ಯಾಕಂದರೆ ಎನಿಬಡಿ ಕಮಿಂಗ್ ಥ್ರೂ ಕಾರವಾರ ಆ ಕಡೆಯಿಂದ ಬರೋದಾದರೆ ಮಹಾರಾಷ್ಟ್ರ ಗೋವಾದಿಂದ ಬರೋದು ಸಾಧ್ಯತೆಗಳು ನಮ್ಮ ಜಿಲ್ಲೆಗಿದೆ. ಅದೇ ರೀತಿ ಮಂಗಳೂರು ದಾಟಿ ಕೇರಳ ಕಡೆಯಿಂದ ಮಂಗಳೂರು ದಾಟಿ ನಮ್ಮ ಜಿಲ್ಲೆಗೆ ಬರ್ತಾರೆ. ಸೊ ಆದ ಕಾರಣ ನಾವು ನಮ್ಮ ಗಡಿ ಭಾಗಗಳಲ್ಲಿ 10 ಚೆಕ್ ಪೋಸ್ಟನ್ನು ನಾವು ಹಾಕ್ಕೊಂಡಿದ್ದೀವಿ. ಮಾಸ್ಕಿಗೆ ಫೈನ್ ನಾವು ಇದುವರೆಗೂ ಸೋಫಾರ್ ಅಂದಾಜು ಒಂದು 31,000 ಪ್ರಕರಣಗಳನ್ನು ನಾವು ಫೈನ್ಗಳನ್ನ ನಾವು ದಾಖಲೆ ಮಾಡಿದ್ದೀವಿ ನಾವು ಅದರಲ್ಲಿ. ಸೊ ಎವ್ರಿ ಡೇ ನಾವು ಮಾಸ್ಕ್ ಫೈನ್ ಹಾಕ್ತಾಯಿದ್ದೀವಿ.